ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆ ಪಾಸ್ಕ ಕಾಲದ 3ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಏಪ್ರಿಲ್ 23ನೇ ತಾರೀಕು ಈ ದಿನದ ನಾವು ವಾಚನಗಳನ್ನು ಧ್ಯಾನಿಸಲಿದ್ದೇವೆ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ದಿನ ನಾವು ಧ್ಯಾನಿಸಲಿರುವ ಈ ವಾಕ್ಯಗಳನ್ನು ಅರ್ಥೈಸುವಂತೆ ಸ್ವರ್ಗೀಯ ಶಕ್ತಿಯಾದ ಪವಿತ್ರ ಆತ್ಮರನ್ನು ನಮ್ಮ ಮೇಲೆ ಕಳುಹಿಸಿರಿ, ನಮ್ಮನ್ನು ಆಶೀರ್ವದಿಸಿರಿ. ಈ ಸುವಾರ್ತೆ ನಮಗೆ ಸೌಖ್ಯವನ್ನು ತರಲಿ ಮತ್ತು ನಿಮಗಾಗಿ ಬಾಳಲು ಪ್ರೇರಣೆಯನ್ನು ನೀಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಇಂದಿನ ಮೊದಲನೆಯ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ಅಧ್ಯಾಯ 2 ವಾಕ್ಯ 14, ವಾಕ್ಯಗಳು 22ರಿಂದ 33. ಆಗ ಪೇತ್ರನು ಇತರ 11 ಮಂದಿ ಪ್ರೇಷಿತರೊಡನೆ ಎದ್ದು ನಿಂತು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು: ಯೆಹೂದ್ಯ ಸ್ವಜನರೇ, ಜೆರುಸಲೇಮಿನ ಸಕಲ ನಿವಾಸಿಗಳೇ, ನನಗೆ ಕಿವಿ ಕೊಡಿ. ಈ ಘಟನೆಯ ಅರ್ಥ ನಿಮಗೆ ಮನದಟ್ಟಾಗಲಿ. ಇಸ್ರಾಯೇಲ್ ಬಾಂಧವರೇ, ನನ್ನ ಮಾತುಗಳನ್ನು ಆಲಿಸಿರಿ. ನಜರೇತಿನ ಯೇಸು ಸ್ವಾಮಿ ದೈವ ನಿಯಮಿತ ವ್ಯಕ್ತಿ ಎಂಬುದನ್ನು ದೇವರೇ ಅವರ ಮುಖಾಂತರ ನಡೆಸಿದ ಅದ್ಭುತ ಕಾರ್ಯಗಳಿಂದ, ಮಹತ್ ಕಾರ್ಯಗಳಿಂದ ಹಾಗೂ ಸೂಚಕ ಕಾರ್ಯಗಳಿಂದ ನಿಮಗೆ ಸ್ಪಷ್ಟಪಡಿಸಲಾಗಿದೆ. ಇದು ನಿಮಗೆ ತಿಳಿದಿರುವ ವಿಷಯ. ದೇವರು ತಮ್ಮ ಸ್ಥಿರ ಸಂಕಲ್ಪದಲ್ಲಿ ಹಾಗೂ ಭವಿಷ್ಯ ಜ್ಞಾನದಲ್ಲಿ ಯೇಸು ನಿಮ್ಮ ವಶವಾಗಬೇಕೆಂದು ಈ ಮೊದಲೇ ನಿರ್ಧರಿಸಿದ್ದರು. ನೀವು ಅವರನ್ನು ಪರಕೀಯರ ಕೈಗೊಪ್ಪಿಸಿ ಶಿಲುಬೆಗೆ ಹಾಕಿಸಿ ಕೊಲ್ಲಿಸಿದಿರಿ. ಆದರೆ ದೇವರು ಅವರನ್ನು ಮೃತ್ಯುಶೂಲೆಯಿಂದ ಬಿಡಿಸಿ ಎಬ್ಬಿಸಿದರು. ಕಾರಣ ಅವರನ್ನು ಬಂಧಿಸಿಡುವುದು ಮೃತ್ಯುವಿಗೆ ಅಸಾಧ್ಯವಾಗಿತ್ತು. ಅವರನ್ನು ಕುರಿತು ದಾವೀದನು ಹೀಗೆಂದಿದ್ದಾನೆ: ಪ್ರಭು ಇಹನು ಎನ್ನ ಕಣ್ಮುಂದೆ ಸತತ, ನಾ ಹೆದರದಂತೆ ಆತನಿಹನು ಎನ್ನ ಹತ್ತಿರ. ಇದ ಕಾರಣ ಹರ್ಷಿಸಿತು ಎನ್ನ ಹೃದಯ, ತುಳುಕಿತು ಸಂತಸ ಎನ್ನ ನಾಲಗೆಯಿಂದ. ನಂಬಿ ನಿರೀಕ್ಷೆಯಿಂದಿರುವುದು ಎನ್ನ ಮೃತ್ಯುದೇಹ. ಏಕೆನೆ ದೂಡಲಾರೆ ಪಾತಾಳಕ್ಕೆ ನೀನೆನ್ನ ಜೀವಾತ್ಮವನು. ಕೊಳೆಯ ಬಿಡಲಾರೆ ನೀನೊಲಿದಾತನನು. ಅಮರ ಜೀವ ಮಾರ್ಗವನೆನಗೆ ತೋರ್ಪಡಿಸಿದೆ. ನಿನ್ನ ಶ್ರೀ ಸಾನ್ನಿಧ್ಯ ಸಂತಸದಿಂದ ಭರಿತನಾಗಿಸುವೆ. ಪ್ರಿಯ ಸಹೋದರರೇ, ಪಿತಾಮಹ ದಾವೀದರಸನ ವಿಷಯದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಮಾತನಾಡಬೇಕಾಗಿದೆ. ಆತನು ಮೃತನಾದನು, ಆತನನ್ನು ಸಮಾಧಿ ಮಾಡಲಾಯಿತು. ನಿಮಗೆಲ್ಲರಿಗೆ ತಿಳಿದಿರುವಂತೆ ಆತನ ಸಮಾಧಿ ನಮ್ಮ ಮಧ್ಯೆ ಇಂದಿನವರೆಗೂ ಇದೆ. ಆತನೊಬ್ಬ ಪ್ರವಾದಿಯೂ ಆಗಿದ್ದ. ತನ್ನ ಸಂತತಿಯಲ್ಲೇ ಒಬ್ಬನನ್ನು ಅರಸನನ್ನಾಗಿ ಮಾಡುವುದಾಗಿ ದೇವರು ಮಾಡಿದ್ದ ವಾಗ್ದಾನವನ್ನು ಆತನು ಮರೆತಿರಲಿಲ್ಲ. ಹೀಗಿರುವಲ್ಲಿ ಕ್ರಿಸ್ತ ಯೇಸುವಿನ ಪುನರುತ್ಥಾನವನ್ನು ಮುಂಚಿತವಾಗಿ ಅರಿತು ಅದರ ವಿಷಯವಾಗಿ ಹೀಗೆಂದು ಪ್ರವಾದನೆ ಮಾಡಿದ: ಆತನನ್ನು ಪಾತಾಳಕ್ಕೆ ದೂಡಲಿಲ್ಲ, ದೇಹ ಕೊಳೆತು ಹೋಗಲು ಬಿಡಲಿಲ್ಲ. ಈ ಯೇಸುವನ್ನೇ ದೇವರು ಪುನರುತ್ಥಾನಗೊಳಿಸಿದ್ದಾರೆ. ಈ ಘಟನೆಗೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಯೇಸು ದೇವರ ಬಲಪಾರ್ಶ್ವಕ್ಕೆ ಆರೋಹಿತರಾದರು. ಅವರು ತಮ್ಮ ಪಿತ ವಾಗ್ದಾನ ಮಾಡಿದ ಪವಿತ್ರಾತ್ಮ ಅವರನ್ನು ಪಡೆದು ನಮ್ಮ ಮೇಲೆ ಸುರಿಸಿದ ಆ ವರವನ್ನೇ ನೀವು ಈಗ ನೋಡುತ್ತಿರುವುದು ಹಾಗೂ ಕೇಳುತ್ತಿರುವುದು. ಕೀರ್ತನೆ 16. ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನು. ನೀಡು ದೇವ ರಕ್ಷಣೆಯನು, ನಾನಿನಗೆ ಶರಣಾಗತನು. ನೀನೇ ನನ್ನೊಡೆಯ ಎಂದು ನಾನು ನುಡಿದೆ. ನನ್ನ ಸ್ವತ್ತು ಸ್ವಾಸ್ಥ್ಯವು ನೀನೇ.
ನಿನ್ನ ಕೈಯಲ್ಲಿದೆ ಪ್ರಭು ನನ್ನ ವಿಮೆ. ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನು. ಪ್ರಭುವಿಗೆನ್ನ ಧನ್ಯವಾದ, ಆತನೇ ನನಗೆ ಮಾರ್ಗದರ್ಶಕ. ಅಂಧಕಾರದೊಳು ನನ್ನ ಮನಸಾಕ್ಷಿಯೇ ನನಗೆ ಬೋಧಕ. ಇರಿಸಿಕೊಳ್ಳುವೆ ಪ್ರಭುವನು ಸತತ ನನ್ನೆದುರಿಗೆ, ಆತನಿರಲು ಬಲಕ್ಕೆ ನನಗೆಲ್ಲಿಯದು ಹೆದರಿಕೆ. ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನು. ಇದು ಕಾರಣ ಹರ್ಷದಿಂದಿದೆ ಎನ್ನಯ ಹೃದಯ, ಆನಂದಗೊಂಡಿದೆ ಮನ, ಸುರಕ್ಷಿತವಿದೆ ಕಾಯ. ಏಕೆನೆ ದುಡುವುದಿಲ್ಲ ನೀನು ಎನ್ನನು ಅಧೋಲೋಕಕ್ಕೆ, ಬಿಟ್ಟುಕೊಡುವುದಿಲ್ಲ ನಿನ್ನ ಆ ಭಕ್ತನನ್ನು ಪಾತಾಳಕ್ಕೆ. ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನು. ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನು. ನಿನ್ನ ಸನ್ನಿಧಿ ಕೊಡುವುದು ಪರಮಾನಂದವನು, ನಿನ್ನ ಬಲಗೈ ನೀಡುವುದು ನಿತ್ಯ ಭಾಗ್ಯವನು. ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗವನು. ಸಂತ ಪೇತ್ರರು ಬರೆದ ಮೊದಲನೆಯ ಪತ್ರದಿಂದ ವಾಚನ, ಅಧ್ಯಾಯ 1, ವಾಕ್ಯಗಳು 17ರಿಂದ 21. ಸಹೋದರರೇ, ನೀವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರನ್ನು ತಂದೆಯೇ ಎಂದು ಸಂಬೋಧಿಸುತ್ತೀರಿ. ಅವರು ಪಕ್ಷಪಾತಿ ಅಲ್ಲ, ಎಲ್ಲರಿಗೂ ಅವರವರ ಕೃತ್ಯಗಳಿಗೆ ತಕ್ಕಂತೆ ನ್ಯಾಯ ತೀರ್ಪು ನೀಡುವವರು. ಆದ್ದರಿಂದ ನಿಮ್ಮ ಇಹಲೋಕದ ಯಾತ್ರೆಯನ್ನು ಭಯಭಕ್ತಿಯಿಂದ ಸಾಗಿಸಿರಿ. ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದ್ದೆಂದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ, ಬದಲಿಗೆ ಯಾವ ನ್ಯೂನ್ಯತೆಯೂ ಇಲ್ಲದ, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ವಿಶ್ವ ಸೃಷ್ಟಿಗೆ ಮೊದಲೇ ಯೇಸು ಕ್ರಿಸ್ತರನ್ನು ದೇವರು ಇದಕ್ಕೆಂದು ಗೊತ್ತು ಮಾಡಿದ್ದರು. ಈ ಅಂತಿಮ ದಿನಗಳಲ್ಲಿ ನಿಮಗೋಸ್ಕರ ಯೇಸು ಪ್ರತ್ಯಕ್ಷರಾದರು. ಮರಣದಿಂದ ಪುನರುತ್ಥಾನಗೊಳಿಸಿ ಮಹಿಮೆಪಡಿಸಿದ ದೇವರಲ್ಲಿ ನೀವು ವಿಶ್ವಾಸವಿಟ್ಟದ್ದು ಇವರ ಮುಖಾಂತರವೇ. ಹೀಗೆ ನಿಮ್ಮ ವಿಶ್ವಾಸವೂ ನಿರೀಕ್ಷೆಯೂ ದೇವರಲ್ಲಿ ನೆಲೆಗೊಂಡಿದೆ. ಇಂದಿನ ಶುಭ ಸಂದೇಶ ಲೂಕನ ಶುಭ ಸಂದೇಶ, ಅಧ್ಯಾಯ 24, ವಾಕ್ಯ 13ರಿಂದ 35. ಆ ಕಾಲದಲ್ಲಿ ಶಿಷ್ಯರಲ್ಲಿ ಇಬ್ಬರು ಜೆರುಸಲೇಮಿಗೆ 11 ಕಿಲೋಮೀಟರಿನಷ್ಟು ದೂರದಲ್ಲಿದ್ದ ಎಮ್ಮಾವು ಎಂಬ ಗ್ರಾಮಕ್ಕೆ ಹೋಗುತ್ತಿದ್ದರು. ಇತ್ತೀಚೆಗೆ ನಡೆದ ವಿಷಯಗಳನ್ನೆಲ್ಲ ಕುರಿತು ಅವರು ಸಂಭಾಷಣೆ ಮಾಡುತ್ತಾ ನಡೆಯುತ್ತಿದ್ದರು. ಹೀಗೆ ಮಾತನಾಡಿಕೊಂಡು ಚರ್ಚೆ ಮಾಡುತ್ತಾ ಹೋಗುತ್ತಿರುವಾಗ ಯೇಸು ಸ್ವಾಮಿಯೇ ಖುದ್ದಾಗಿ ಸಮೀಪಿಸಿ ಅವರ ಜೊತೆ ಸೇರಿಕೊಂಡರು. ಆದರೆ ಇವರಾರೆಂದು ಅವರು ಗುರುತು ಹಚ್ಚಲಿಲ್ಲ, ಕಾರಣ ಶಿಷ್ಯರಿಗೆ ಕಣ್ಣು ಕಟ್ಟಿದಂತಾಗಿತ್ತು. ನೀವು ತರ್ಕ ಮಾಡಿಕೊಂಡು ಹೋಗುತ್ತಿರುವಿರಲ್ಲ, ಏನು ವಿಷಯ ಎಂದು ಯೇಸು ಕೇಳಿದರು. ಶಿಷ್ಯರು ಸಪ್ಪೆ ಮುಖ ಮಾಡಿ ನಿಂತರು. ಆಗ ಅವರಲ್ಲಿ ಒಬ್ಬನಾದ ಕ್ಲೆಯೋಫ, ಇತ್ತೀಚೆಗೆ ಜೆರುಸಲೇಮಿನಲ್ಲಿ ಜರುಗಿದ ಘಟನೆಗಳನ್ನು ಪಟ್ಟಣಕ್ಕೆ ಪಟ್ಟಣವೇ ತಿಳಿದಿದೆ, ನಿನಗೊಬ್ಬನಿಗೆ ಅವು ತಿಳಿಯದೆ ಎಂದನು. ಏನು ನಡೆಯಿತು ಎಂದು ಯೇಸು ಪುನಃ ಕೇಳಿದಾಗ ಆ ಶಿಷ್ಯರಿಬ್ಬರು, ಇವು ನಜರೇತಿನ ಯೇಸುವಿಗೆ ಸಂಭವಿಸಿದ ಘಟನೆಗಳು. ಅವರು ನಡೆಯಲ್ಲೂ ನುಡಿಯಲ್ಲೂ ದೇವರ ಹಾಗೂ ಸಕಲ ಮಾನವರ ದೃಷ್ಟಿಯಲ್ಲಿ ಪ್ರವಾದಿಯಾಗಿದ್ದರು. ನಮ್ಮ ಮುಖ್ಯ ಯಾಜಕರು ಮತ್ತು ಮುಖಂಡರು ಅವರನ್ನು ಮರಣದಂಡನೆಗೆ ಗುರಿ ಮಾಡಿಸಿ ಶಿಲುಬೆಗೆ ಜಡಿಸಿದರು. ಇಸ್ರಾಯೇಲನ್ನು ಬಿಡುಗಡೆ ಮಾಡುವ ಉದ್ಧಾರಕ ಅವರೇ ಎಂದು ನಾವು ನಂಬಿಕೊಂಡಿದ್ದೆವು. ಇಷ್ಟು ಮಾತ್ರವಲ್ಲ, ಇದೆಲ್ಲ ಸಂಭವಿಸಿ ಇಂದಿಗೆ 3 ದಿನಗಳು ಆಗಿವೆ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಮಹಿಳೆಯರು ಮುಂಜಾನೆ ಸಮಾಧಿಯ ಬಳಿಗೆ ಹೋಗಿದ್ದರು. ಅಲ್ಲಿ ಯೇಸುವಿನ ಪಾರ್ಥಿವ ಶರೀರವನ್ನು ಕಾಣಲಿಲ್ಲ. ಹಿಂದಿರುಗಿ ಬಂದು ನಮಗೆ ದೇವದೂತರು ಪ್ರತ್ಯಕ್ಷರಾದರು.
ಇವರು ಯೇಸು ಸ್ವಾಮಿ ಸಜೀವದಿಂದ ಇದ್ದಾರೆಂದು ನಮಗೆ ತಿಳಿಸಿದರು ಎಂದು ಹೇಳಿ ನಮ್ಮನ್ನು ದಿಗ್ಭ್ರಾಂತರನ್ನಾಗಿ ಮಾಡಿದರು. ನಮ್ಮ ಸಂಗಡಿಗರಲ್ಲಿ ಕೆಲವರು ಸಮಾಧಿಯ ಒಳಗೆ ಹೋಗಿ ನೋಡಿದರು. ಮಹಿಳೆಯರು ಹೇಳಿದ್ದೆಲ್ಲ ಸರಿಯಾಗಿತ್ತು, ಆದರೆ ಯೇಸು ಸ್ವಾಮಿಯನ್ನು ಮಾತ್ರ ಕಾಣಲಿಲ್ಲ ಎಂದರು. ಆಗ ಯೇಸು, ಎಂತಹ ಮತಿಹೀನರು ನೀವು! ಪ್ರವಾದಿಗಳು ಹೇಳಿರುವುದೆಲ್ಲವನ್ನು ನಂಬುವುದರಲ್ಲಿ ಎಷ್ಟು ಮಂದಮತಿಗಳು ನೀವು! ಕ್ರಿಸ್ತನು ಇಂತಹ ಸಂಕಷ್ಟಗಳನ್ನು ಅನುಭವಿಸಿ ತನ್ನ ಮಹಿಮಾಸಿದ್ಧಿಯನ್ನು ಪಡೆಯಬೇಕಾಗಿತ್ತು ಅಲ್ಲವೇ ಎಂದರು. ಅನಂತರ ಮೋಶೆ ಹಾಗೂ ಪ್ರವಾದಿಗಳೆಲ್ಲರಿಂದ ಆರಂಭಿಸಿ ಎಲ್ಲಾ ಪವಿತ್ರ ಗ್ರಂಥಗಳಲ್ಲಿ ತಮ್ಮ ವಿಷಯವಾಗಿ ಬರೆದಿರುವುದನ್ನು ಅವರಿಗೆ ವಿವರಿಸಿದರು. ಅಷ್ಟರಲ್ಲಿ ಶಿಷ್ಯರು ತಲುಪಬೇಕಾಗಿದ್ದ ಗ್ರಾಮವು ಸಮೀಪಿಸಿತು. ಯೇಸು ಸ್ವಾಮಿ ಇನ್ನೂ ಮುಂದಕ್ಕೆ ಸಾಗುವವರಂತೆ ಕಂಡಿತು. ಆಗ ಶಿಷ್ಯರು, ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದಿತು, ಬಂದು ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಪಡಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ಅವರ ಸಂಗಡ ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಅವರಿಗೆ ಕೊಟ್ಟರು. ಆಗಲೇ ಶಿಷ್ಯರ ಕಣ್ಣುಗಳು ತೆರೆದವು, ಯೇಸುವನ್ನು ಗುರುತು ಹಚ್ಚಿದರು. ಆಗ ಯೇಸು ಅವರಿಂದ ಅದೃಶ್ಯರಾದರು. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ದಾರಿಯಲ್ಲಿ, ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲದಿಂದ ಕುದಿಯುತ್ತಾ ಇತ್ತಲ್ಲವೇ ಎಂದುಕೊಂಡರು. ಒಡನೆ ಅವರು ಅಲ್ಲಿಂದ ಎದ್ದು ಜೆರುಸಲೇಮಿಗೆ ಹಿಂದಿರುಗಿ ಹೋದರು. ಅಲ್ಲಿ 11 ಮಂದಿ ಶಿಷ್ಯರು ಅವರ ಸಂಗಡಿಗರು ಒಟ್ಟುಗೂಡಿದ್ದರು. ಪ್ರಭು ಜೀವಂತರಾಗಿ ಎದ್ದಿರುವುದು ನಿಜ. ಅವರು ಸಿಮೋನನಿಗೆ ಕಾಣಿಸಿಕೊಂಡರು ಎಂದು ಅಲ್ಲಿದ್ದವರು ಹೇಳುವುದನ್ನು ಕೇಳಿದರು. ಆಗ ಅವರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು, ರೊಟ್ಟಿ ಮುರಿದು ಕೊಡುವಾಗ ಸ್ವಾಮಿಯನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪುನರುತ್ಥಾನಿ ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ನಾವು ಪುನರುತ್ಥಾನಿ ಯೇಸುವಿನ ಮಹಿಮೆಯನ್ನು ನಾವು ಪ್ರೇಷಿತರ ಕಾರ್ಯಕಲಾಪಗಳಿಂದ ಓದುತ್ತಾ ಇದ್ದೀವಿ ಮತ್ತು ಪುನರುತ್ಥಾನಕ್ಕೆ ಸಂಬಂಧಿಸಿದ ಸಂದೇಶಗಳನ್ನು ಕೇಳ್ತಾ ಇದ್ದೀವಿ. ಪುನರುತ್ಥಾನ ನಮಗೆ ನಿತ್ಯ ಜೀವಕ್ಕೆ ಆಹ್ವಾನ. ಪುನರುತ್ಥಾನ ನಮ್ಮ ವಿಶ್ವಾಸದ ತಳಹದಿ, ಫೌಂಡೇಶನ್ ಆಫ್ ಆ ಫೇತ್. ಆದ್ದರಿಂದ ಯೇಸುವಿನಲ್ಲಿ ನಾವು ನಂಬಿಕೆ ಇಟ್ಟು ರಕ್ಷಕನೆಂದು ಸ್ವೀಕರಿಸಿ ನಾವು ಜೀವಿಸಬೇಕಾದದು ನಮ್ಮ ಕರ್ತವ್ಯ. ಏಕೆಂದರೆ ನಮಗೆ ನಿತ್ಯ ಜೀವ ದೊರಕುವುದು ಪ್ರಭು ಯೇಸುವಿನಲ್ಲಿ. ಅದರ ಕುರಿತು ಪವಿತ್ರಾತ್ಮ ಭರಿತರಾಗಿ ಮಾಡಿದ ಬೋಧನೆಗಳನ್ನು ನಾವು ವಾಚನಗಳಾಗಿ ಆಲಿಸುತ್ತಾ ಇದ್ದೀವಿ. ನಾವು ಒಂದೊಂದೇ ವಾಚನವನ್ನು ಧ್ಯಾನಿಸೋಣ. ಮೊದಲನೇ ವಾಚನ ನಾವು ಧ್ಯಾನಿಸುವುದೇ ಆದರೆ, ಯೇಸುವನ್ನು ಬಂಧಿಸಿಡುವುದು ಮೃತ್ಯುವಿಗೆ ಅಸಾಧ್ಯವಾಗಿತ್ತು. ನೋಡಿ, ಸಂತ ಪೇತ್ರ ಹೇಳ್ತಾ ಇದ್ದಾನೆ. ಪೇತ್ರನ ಪ್ರಬೋಧನೆ 2ನೇ ಅಧ್ಯಾಯದಲ್ಲಿ ಆತ ಅಲ್ಲಿರುವ ಜನರಿಗೆ ಮನವರಿಕೆ ಮಾಡಿಕೊಡುತ್ತಾನೆ. ಏನನ್ನು ಮನವರಿಕೆ ಮಾಡಿಕೊಡ್ತಾನೆ? ಯೇಸುವೇ ರಕ್ಷಕ, ಯೇಸುವಿನಿಂದ ನಮಗೆ ನಿತ್ಯ ಜೀವ, ಯೇಸು ದೇವರು ಕಳುಹಿಸಿದ ವ್ಯಕ್ತಿ ಎಂಬುದನ್ನು ಮನದಟ್ಟು ಮಾಡಿಕೊಡ್ತಾನೆ. ಪೇತ್ರ ಯಾರಾಗಿದ್ದ? ಈ ಪೇತ್ರ ಹೆದರಿ ನಡುಗಿ ಓಡಿ ಹೋಗಿದ್ದ, ದೂರದಿಂದ ಹಿಂಬಾಲಿಸುತ್ತಿದ್ದ. ಮತ್ತೆ ಪವಿತ್ರಾತ್ಮ ಭರಿತನಾಗಿ ಪುನರುತ್ಥಾನಿ ಪ್ರಭೆಯಿಂದ ತುಂಬಿದವನಾಗಿ ಯೇಸುವಿಗೆ ಸಾಕ್ಷಿಯಾಗಿ ಆತ ಬಾಳುತ್ತಾ ಇರುವುದನ್ನು ನಾವಿಲ್ಲಿ ಗಮನಿಸಬಹುದು. ಆದ್ದರಿಂದ ಆತನ ಶುಭವಾರ್ತೆ ಬೇರೆ ಏನೂ ಅಲ್ಲ. ಆ ಶುಭವಾರ್ತೆ, ಯೇಸುವನ್ನು ಶಿಲುಬೆಗೆ ಹಾಕಲಾಯಿತು, ಮೃತ್ಯುಶೂಲೆಗೆ ದೂಡಲಾಯಿತು, ಅಲ್ಲಿಂದ ಅವರು ಎದ್ದು ಬಂದರು. ಅಂದರೆ ಅವರ ಸಂದೇಶದ ತಿರುಳು ಯೇಸುವಿನ
ನಾವು ಅವರನ್ನು ಕಾಣಿದ್ದು ಅಷ್ಟೇ ಸತ್ಯ. ಅದನ್ನೇ ಆತ ಸುಮಾರು ವಾಕ್ಯಗಳ ಮೂಲಕ ಅವರಿಗೆ ಅರ್ಥ ಮಾಡಿಕೊಳ್ಳುತ್ತಾನೆ. ಕೊನೆಗೆ ಅವರು ಪ್ರಭು ಜೀವಂತವಾಗಿ ಎದ್ದಿರುವುದು ನಿಜ ಮತ್ತು ಸಿಮೋನನಿಗೆ ಕಾಣಿಸಿಕೊಂಡರು ಎಂದು ಹೇಳುವುದನ್ನು ಕೇಳಿದರು. ಅಂದರೆ ಈ ವಾಕ್ಯಗಳನ್ನು ನೀವು ನೋಡ್ತಿದ್ದೀರಿ, ಅದನ್ನು ಎಮ್ಮಾವು ಗ್ರಾಮದಲ್ಲೂ ಕೂಡ ಅವರು ಅನುಭವಿಸಿದ್ದನ್ನು ನಾವಿಲ್ಲಿ ಕೇಳ್ತೀವಿ. ಅಂದರೆ ಮೊದಲನೇದಾಗಿ ಪೇತ್ರನ ಮನವರಿಕೆ. ಎರಡನೇ ವಾಚನದಲ್ಲಿ ನೀವು ನೋಡುವುದೇ ಆದರೆ, ಎರಡನೇ ವಾಚನ ಪೇತ್ರನ ಪತ್ರಿಕೆಯಿಂದ, ಸಹೋದರರೇ, ನೀವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ತಂದೆ ಎಂದು ಸಂಬೋಧಿಸುತ್ತೀರಿ. ದೇವರು ಪಕ್ಷಪಾತಿ ಅಲ್ಲ. ಇದನ್ನೇ ಪೇತ್ರ ಪ್ರೇಷಿತರ ಕಾರ್ಯಕಲಾಪಗಳು 10ನೇ ಅಧ್ಯಾಯ ವಾಕ್ಯ 34ರಲ್ಲೂ ಕೂಡ ಹೇಳ್ತಾರೆ. ಕೊರ್ನೇಲಿಯನ ಮನೆಗೆ ಹೋದಾಗ ದೇವರು ಪಕ್ಷಪಾತಿ ಅಲ್ಲ. ಗಾಡ್ ನೆವರ್ ಡಿಸ್ಕ್ರಿಮಿನೇಟ್ಸ್. ಈ ವಾಕ್ಯದ ಕೊನೆಯ ವಾಕ್ಯಗಳು ನೀವು ನೋಡಿದ್ದೇ ಆದರೆ, ನಿಮ್ಮ ವಿಶ್ವಾಸವು ನಿರೀಕ್ಷೆಯು ದೇವರಲ್ಲಿ ನೆಲೆಗೊಂಡಿದೆ. ಹೇಗೆ ನೆಲೆಗೊಂಡಿದೆ ಎಂಬುದಾಗಿ ಆತ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ನಾವಿವತ್ತು ಅನೇಕ ಕಟ್ಟುಪಾಡುಗಳಿಗೆ, ನಿರರ್ಥಕ ಪದ್ಧತಿಗಳಿಗೆ ಕೆಲವು ಸಾರಿ ಬಲಿಯಾಗ್ತೀವಿ. ಅದಕ್ಕಾಗಿ ನಾವು ಕೆಟ್ಟ ಸಂಪ್ರದಾಯಗಳಿಗೆ ಬಲಿಯಾಗದಂತೆ ನಾವು ಜೀವಿಸಬೇಕು. ಯೇಸುವಿನ ಪುನರುತ್ಥಾನ ಬಿಟ್ಟರೆ ನಮಗೆ ಅದಕ್ಕಿಂತ ಶ್ರೇಷ್ಠವಾದ ಆಶೀರ್ವಾದ ಬೇರೆ ಯಾವುದೂ ಇಲ್ಲ. ಅದಕ್ಕಾಗಿ ಆತ ಏನು ಹೇಳ್ತಾನೆ ನೋಡಿ, ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆ. ಇವತ್ತು ನಮ್ಮಲ್ಲಿ ನಿರರ್ಥಕ ನಡವಳಿಕೆ ಇರಬಾರ್ದು. ಪೂರ್ವಜರಿಂದ ಬಂದ ಪರಂಪರೆಯಾಗಿ ಬಂದ ನಿರರ್ಥಕ ನಡವಳಿಕೆ ಇರಬಹುದು. ಕೆಲವು ಸಾರಿ ಇಂಥ ಅಶುದ್ಧ ಅಥವಾ ಅಪವಿತ್ರ ನಮಗೆ ಪದ್ಧತಿಗಳು, ನನ್ನಲ್ಲಿ ಕೆಟ್ಟ ಸಂಪ್ರದಾಯಗಳು, ನಿರರ್ಥಕ ನಡವಳಿಕೆ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದ್ದೆಂದು ನಿಮಗೆ ತಿಳಿದಿದೆ. ನೋಡಿ, ಇಂದಿನ ಕಾಲದಲ್ಲಿ ಅನೇಕ ಬಲಿಗಳನ್ನು ಕೊಡ್ತಿದ್ರು, ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ. ಈಗ ಕೊಟ್ಟಿದ್ದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ. ಬದಲಿಗೆ ಯಾವ ನ್ಯೂನ್ಯತೆಯೂ ಇಲ್ಲದ, ಯಾವ ಕಳಂಕವೂ ಇಲ್ಲದ ಬಲಿಯ ಕುರಿಮರಿಯಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ಅದರಿಂದ ಯೇಸು ರಕ್ತದಿಂದ ನಮಗೆ ಬಿಡುಗಡೆ. ನಮಗೆ ಬೇರೆ ಯಾವ ರಕ್ತ ಬಲಿ, ಯಾವ ಬಲಿಯೂ ಈ ಲೋಕದಲ್ಲಿ ಬೇಕಾಗಿಲ್ಲ. ಯೇಸುವಿನ ಬಲಿ. ಅದಕ್ಕಾಗಿ ನಾವು ಬಲಿ ಪೂಜೆ, ಆ ಬಲಿ ಪೂಜೆಯಲ್ಲಿ ಯೇಸು ನಮಗೆ ಹೇಳಿದ್ದಾರೆ, ನನ್ನ ಸ್ಮರಣೆಗಾಗಿ ಇದನ್ನು ಮಾಡಿರಿ. ಯೇಸು ನಮ್ಮ ಮಧ್ಯೆ ಇರ್ತಾರೆ. ಅದರಿಂದ ಆ ರೊಟ್ಟಿ ರಸ ಅವರ ಶರೀರ ಮತ್ತು ರಕ್ತವಾಗಿ ಮಾರ್ಪಟ್ಟು ಪುನರುತ್ಥಾನಿ ಪ್ರಭೆಯಿಂದ ನಾವು ತುಂಬಲ್ಪಡುವಾಗ, ಅದನ್ನು ಭುಜಿಸುವಾಗ ನಾವು ಆಶೀರ್ವಾದ ಹೊಂದುತ್ತೇವೆ. ಏಕೆಂದರೆ ಈ ಬೆಲೆ ನಶಿಸಿ ಹೋಗುವ ಬೆಲೆ ಅಲ್ಲ. ಇದನ್ನೇ 1 ಕೊರಿಂಥ 6:19-20ರಲ್ಲಿ, 1 ಕೊರಿಂಥ 7:23ರಲ್ಲಿ ಯೇಸು ಕೊಟ್ಟ ಬೆಲೆ ಅವರ ರಕ್ತ. ಆದ್ದರಿಂದ ಅವರು ತಮ್ಮನ್ನೇ ನಮಗಾಗಿ ಸಮರ್ಪಿಸಿ ನಮ್ಮನ್ನು ಕೊಂಡುಕೊಂಡು ಅವರು ನಮ್ಮನ್ನು ಪ್ರೀತಿಸಿದರು. ಆ ಪ್ರೀತಿಯಲ್ಲಿ ನಾವು ಬಾಳುತ್ತಾ ಯೇಸುವಿಗೆ ಸಾಕ್ಷಿಯಾಗುತ್ತಾ ಬಾಳಬೇಕೆಂಬುದಾಗಿ ಇಂದಿನ 3ನೇ ವಾಚನ ಕರೆ ನೀಡುತ್ತೆ. 3ನೇ ವಾಚನ ಇವತ್ತು ಬಹಳ ಚೆನ್ನಾಗಿದೆ. ಎಮ್ಮಾವು ಗ್ರಾಮದ ಒಂದು ಘಟನೆ. ಇಬ್ಬರು ಶಿಷ್ಯರು, ಅವರು ಎಲ್ಲ ಘಟನೆ ಆದಮೇಲೆ ವಾಪಸ್ ಎಮ್ಮಾವು ಗ್ರಾಮಕ್ಕೆ ಹೋಗುತ್ತಿರುವಾಗ ಭಾರವಾದ ಮನಸ್ಸು. ಅನೇಕ ಬಾರಿ ನಮಗೂ ಭಾರವಾದ ಮನಸ್ಸು. ಯೇಸು ಏನು ಹೇಳಿದ್ದಾರೆ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನನ್ನ ಬಳಿಗೆ ಬಂದಿರಿ, ನಿಮ್ಮ ಚಿಂತೆಯನ್ನೆಲ್ಲ ನಮಗೆ ಕೊಡಿರಿ. 1 ಪೇತ್ರ 5:7 ಹಾಗೂ ಮತ್ತಾಯ 11ನೇ ಅಧ್ಯಾಯ 28. ಆದ್ದರಿಂದ ಹಾಗೇನೆ ಕೀರ್ತನೆ 55:22 ನೀವು ಓದಿ. ದೇವರು ಇಲ್ಲಿ ಏನು ಹೇಳ್ತಾರೆ, ಯೇಸು ಸ್ವಾಮಿ ನೋಡಿ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಜನರ ಹತ್ರ ಬರ್ತಾರೆ. ಸಮಾರ್ಯದ ಮಹಿಳೆ ಹತ್ರ ಯೇಸು ಹೋದ್ರು, ಈ ಶಿಷ್ಯರ ಹತ್ರ ಯೇಸು ಬಂದರು. ಅದರಿಂದ ಯೇಸು ಎಲ್ಲೋ ಅಡಗಿ ಕುಳಿತುಕೊಂಡ ದೇವರು ಅಲ್ಲ, ನಮ್ಮ ಮಧ್ಯೆ ಇರುವ ದೇವರಾಗಿದ್ದಾರೆ. ಅದಕ್ಕಾಗಿ ನಾವು ಹಾಡ್ತೀವಿ, ಇರುವವನಾಗಿ ಇರುವಾತ ನೀನು. ಹೌದು, ಇರುವವನಾಗಿ ಇರುವಾತ ದೇವರು ಅವರಾಗಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಇಬ್ಬರು ಎಮ್ಮಾವು ಗ್ರಾಮಕ್ಕೆ ಹೋಗುವಾಗ ಅವರು ಭಾರವಾದ ಹೆಜ್ಜೆಗಳನ್ನು ಇಟ್ಟು ಹೋಗುವಾಗ ಯೇಸು ಅವರೊಟ್ಟಿಗೆ ಹೋಗ್ತಾರೆ. ಅನೇಕ ಬಾರಿ ನಮ್ಗೆ ಗೊತ್ತಾಗೋದಿಲ್ಲ, ನಮ್ಮ ಕಷ್ಟ ದುಃಖ ಚಿಂತೆಗಳ ನಡುವೆ ಯೇಸು ಇದ್ದಾರೆ. ಅವರ ಕಣ್ಣು ಕಟ್ಟಿದಂತಾಗಿತ್ತು. ಏಕೆಂದರೆ ಮನಸ್ಸು ಅವರದು ಯೋಚನೆ ಮಾಡಲಾರದ ಸ್ಥಿತಿಗೆ ಹೋಗಿತ್ತು, ದುಃಖದಲ್ಲಿತ್ತು. ಅನೇಕ ಬಾರಿ ನಮಗೆ ಮನೋವೇದನೆಯಿಂದ ನಾವು ಒಳ್ಳೆಯದನ್ನು ಕಳ್ಕೊಳ್ತೀವಿ, ದೇವರ ಆಶೀರ್ವಾದವನ್ನು ಕಳ್ಕೊಳ್ತೀವಿ.
ಅದೇ ರೀತಿಯಲ್ಲಿ ಇಲ್ಲಿ ಇವರು ಹೋಗುವಾಗ ಯೇಸು ಅವರಿಗೆ ನೀವೇನು ವಾದ ಮಾಡಿ ಹೋಗ್ತಾ ಇದ್ದೀರಾ, ಮಾತಾಡಿ ಹೋಗ್ತಾ ಇದ್ದೀರಾ? ಅವಾಗ ಅವರು ತಟ್ಟಕ್ಕಾದ್ರು ನಿಂತರು, ನೀನು ಹೊಸಬ್ರ? ಯಾಕಂದ್ರೆ ಇವತ್ತು ನಡೆದ ಘಟನೆಗಳು. ಯೇಸು ಮತ್ತೆ ಕೇಳ್ತಾರೆ, ಏನು ಘಟನೆಗಳು? ಇಲ್ಲಿ ನೋಡಿ, ಯೇಸು ಅವರೊಟ್ಟಿಗೆ ನಡೆಯುತ್ತಾರೆ, ಯೇಸು ಅವರೊಡನೆ ಮಾತನಾಡುತ್ತಾರೆ, ಯೇಸು ಅವರನ್ನು ಆಲಿಸುತ್ತಾರೆ, ಯೇಸು ಅವರಿಗೆ ಬೋಧನೆ ಮಾಡುತ್ತಾರೆ, ಯೇಸು ಅವರೊಡನೆ ರೊಟ್ಟಿಯ ಭೋಜನದಲ್ಲಿ ಕುಳಿತುಕೊಳ್ಳುತ್ತಾರೆ. ಅಂದರೆ ಯೇಸು ಸರ್ವಸ್ವರಲ್ಲಿ ಸರ್ವಸ್ವವಾಗಿದ್ದಾರೆ, ಅವರು ನಮ್ಮಲ್ಲಿ ಇದ್ದಾರೆ. ಆದ್ದರಿಂದ ಯೇಸು ಎಲ್ಲೋ ಇರುವ ದೇವರು ಅಲ್ಲ, ಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ ನಿಜ. ಆದರೆ ಸದಾ ಅವರು ವಿಶ್ವವ್ಯಾಪಿಯಾಗಿ ಸರ್ವವ್ಯಾಪಿಯಾಗಿ ಈ ಮನುಕುಲದ ಮೇಲೆ ಆತ ಆಳ್ವಿಕೆ ನಡೆಸುತ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಹೋಗುವಾಗ ಅವರು ಎಲ್ಲ ಘಟನೆ ನೋಡಿ, ಯೇಸುವಿನ ಘಟನೆಯನ್ನೇ ಯೇಸುವಿಗೆ ಹೇಳ್ತಾ ಇದ್ದಾರೆ. ನಾವಿವತ್ತು ಸುವಾರ್ತೆಯಲ್ಲಿ ತಪ್ಪು ಮಾಡಬಾರ್ದು. ಯೇಸುವಿಗೆ ಯೇಸುವಿನ ಕುರಿತು ಗೊತ್ತು. ನಾವು ಸುವಾರ್ತೆಯ ತಿರುಳು ಏನು? ಸುವಾರ್ತೆಯ ತಿರುಳು ಯೇಸುವಿನ ಪುನರುತ್ಥಾನ. ಸುವಾರ್ತೆಯ ತಿರುಳು ಏನು? ಯೇಸುವಿನ ಬಲಿದಾನ. ಸುವಾರ್ತೆಯ ತಿರುಳು ಏನು? ಯೇಸು ಸ್ಥಾಪಿಸಿದ ಪರಮ ಪ್ರಸಾದ. ಅದರಿಂದ ಯೇಸುವೇ ಈ ಸುವಾರ್ತೆಯ ತಿರುಳು. ಅದರಿಂದ ಅವರು ಎಲ್ಲ ಘಟನೆ ಅಂದರೆ ಅವರ ಒಳಗಡೆ ಇರುವ ಈ ನಮ್ಮ ಸಮಾಲೋಚನೆಯಲ್ಲಿ, ಕೌನ್ಸಿಲಿಂಗ್ ಅಂತೀವಿ, ಅದರಲ್ಲಿ ನಾವೆಲ್ಲ ಹೇಳ್ತೀವಲ್ಲ, ಅವರೆಲ್ಲ ಭಾರಗಳನ್ನು, ದುಃಖದ ಭಾರಗಳನ್ನು ಹೇಳಿದರು. ತದನಂತರ ಯೇಸು ಅವರಿಗೆ ಹೇಳಿದ್ರು, ಎಷ್ಟು ಮಂದಮತಿಗಳು ನೀವು, ಪ್ರವಾದಿಗಳು ಪಿತಾಮಹರು ಹೇಳಿದ್ದನ್ನು ನೀವು ಅರಿಯದೇ ಇದ್ದೀರಿ. ನೋಡಿ, ಇವತ್ತು ಏನಂದ್ರೆ ನಮ್ಗೆ ಹೇಳ್ತಾ ಇದ್ದಾರೆ, ಪ್ರವಾದಿಗಳು ಪ್ರವಾದಿತನ ಅಥವಾ ಈ ಬೈಬಲ್ ಗ್ರಂಥವನ್ನು ಅರಿಯದೆ, ಮಾರ್ಕನ ಶುಭ ಸಂದೇಶ 12ನೇ ಅಧ್ಯಾಯ 24ನೇ ವಾಕ್ಯ, ನಿಮ್ಮ ಅಭಿಪ್ರಾಯ ತಪ್ಪು, ನಿಮಗೆ ದೇವರ ವಾಕ್ಯವೂ ಗೊತ್ತಿಲ್ಲ, ದೇವರ ಶಕ್ತಿಯೂ ಗೊತ್ತಿಲ್ಲ, ಅದಕ್ಕಾಗಿ ಎಡವಿ ಬೀಳ್ತಾ ಇದ್ದೀರಾ. ನಾವು ಎಡವಿ ಬೀಳ್ತಾ ಇದ್ದೀವಿ. ಇವತ್ತು ದೇವರ ಪುನರುತ್ಥಾನ ಶಕ್ತಿ ನಮಗೆ ಗೊತ್ತಿದೆ. ಪೇತ್ರ ಗೊತ್ತಾದಾಗ ಪೇತ್ರ ಬದಲಾದ. ಆದ್ಮೇಲೆ ನಾವು ಇಲ್ಲಿ ನೋಡುವುದಾದರೆ ಯೇಸು ಅವರಿಗೆ ವಿವರಣೆ ಮಾಡ್ತಾರೆ ಎಲ್ಲ ಪ್ರವಾದಿಗಳ ಗ್ರಂಥಗಳಿಂದ, ಕೇವಲ ನಮ್ಮ ಬೈಬಲಿಂದ ಮಾತ್ರ ಅಲ್ಲ ಕಾಣುತ್ತೆ, ಉಳಿದ ಗ್ರಂಥಗಳನ್ನು ಯೇಸುವಿನ ಕುರಿತು ಬರೆದಿದೆ. ಕರೆಕ್ಟಾಗಿ ಈ ಘಟನೆಯನ್ನು ಓದಿ, ಎಲ್ಲ ಆದಿಕಾಂಡದಿಂದ ನೋಡಿ, ನಾನು ನಿಮಗೆ ಓದ್ತೀನಿ. ಯೇಸು ಹೇಳ್ತಾರೆ ನೋಡಿ, ಎಂಥ ಮತಿಹೀನರು ನೀವು, ಪ್ರವಾದಿಗಳು ಹೇಳಿರುವುದೆಲ್ಲವನ್ನು ನಂಬುವುದರಲ್ಲಿ ಎಷ್ಟು ಮಂದಮತಿಗಳು ನೀವು. ಕ್ರಿಸ್ತನು ಇಂಥ ಸಂಕಷ್ಟಗಳನ್ನು ಅನುಭವಿಸಿ ತನ್ನ ಮಹಿಮಾ ಸಿದ್ಧಿಯನ್ನು ಪಡೆಯಬೇಕಿತ್ತು ಅಲ್ಲವೇ? ಅನಂತರ ಮೋಶೆ ಹಾಗೂ ಪ್ರವಾದಿಗಳೆಲ್ಲರಿಂದ ಆರಂಭಿಸಿ, ನೋಡಿ, ಮೋಶೆ ಹಾಗೂ ಪ್ರವಾದಿಗಳೆಲ್ಲರಿಂದ ಆರಂಭಿಸಿ ಎಲ್ಲಾ ಪವಿತ್ರ ಗ್ರಂಥಗಳಲ್ಲಿ, ಇನ್ ಆಲ್ ಸ್ಕ್ರಿಪ್ಚರ್ಸ್, ಎಲ್ಲಾ ಪವಿತ್ರ ಗ್ರಂಥಗಳಲ್ಲಿ ತಮ್ಮ ವಿಷಯವಾಗಿ ಬರೆದಿರುವುದನ್ನು ಅವರಿಗೆ ವಿವರಿಸಿದರು. ದೇವರ ವಾಕ್ಯದ ಯೇಸು ಏನ್ ಮಾಡ್ತಾರೆ? ಅವರೊಟ್ಟಿಗೆ ಜೊತೆಯಾಗಿ ನಡೆಯುತ್ತಾರೆ. ಈಗ ಸಿನಡ್ ಅಂತ ನಾವೇನು ಹೇಳ್ತಾ ಇದೀವಿ, ಅದನ್ನೇ ಪೋಪ್ ಜಗದ್ಗುರುಗಳು ನಮಗೆ ಹೇಳ್ತಾ ಇದ್ದಾರೆ. ಜೊತೆಯಾಗಿ ನಡೆಯುವುದು ಮತ್ತು ಹಂಚಿಕೊಳ್ಳುವುದು, ಅದೀಗ ಬರುತ್ತೆ, ಹಂಚಿಕೊಳ್ಳುವುದು. ಯೇಸು ನಡೆಯುತ್ತಾರೆ, ಯೇಸು ಆಲಿಸುತ್ತಾರೆ. ಸಿನಡಲ್ಲಿ ನಾವೇನು ಮಾಡಿದ್ವಿ, ಎಲ್ಲರ ಮಾಹಿತಿ ಏನು ಹೇಳ್ತಾರೆ ಅವರು ಆಲಿಸಿದರು. ಯೇಸು ಅವರ ಜೊತೆಗೆ ನಡೆದರು. ಈ ವಾಕ್ಡ್ ವಿತ್ ದೆಮ್, ನಡೆದರು ಮತ್ತು ಅವರೊಟ್ಟಿಗೆ ಮಾತನಾಡಿದರು. ದೇವರ ವಾಕ್ಯ ಮಾತನಾಡಿದ ಮೇಲೆ ಅವ್ರು ಹೇಳ್ತಾರೆ, ನೀವೆಲ್ಲಿ ಹೋಗ್ತಾ ಇದ್ದೀರಾ? ನಮ್ಮೊಡನೆ ತಂಗಿರಿ. ಬೇಕೆಂದ್ರೆ ಯೇಸುವಿನ ಸಾನ್ನಿಧ್ಯ, ಯೇಸುವಿನ ಪ್ರಸನ್ನತೆ ಅವರಿಗೆ ಸಂತೋಷ ತಂತು. ಯೇಸು ಅವರ ಜೊತೆಗೆ ಹೋಗುವಾಗ ಟೇಬಲ್ ಮೇಲೆ ಕೂತ್ಕೊಂಡು ರೊಟ್ಟಿ ಮುರಿಯುವಾಗ ನೋಡಿ, ದೈವತ್ವದ ಪಡಿಯಚ್ಚು, ದೇವರ ಮಹಿಮೆಯನ್ನು ಅವರು ನೋಡ್ತಾರೆ. ಯೇಸು ಅದೃಶ್ಯರಾಗ್ತಾರೆ. ಎಷ್ಟೊಂದು ಭಾಗ್ಯ ಈ ಶಿಷ್ಯರಿಗೆ. ಆ ಇಡೀ ಹಾದಿಯಲ್ಲಿ ಯೇಸೊಟ್ಟಿಗೆ ಅವರಿದ್ರು. ಅನೇಕ ಬಾರಿ ನಾವು ಯೋಚನೆ ಮಾಡೋದು, ನಮಗೆ ಕಷ್ಟ ಬಂದಾಗ, ನೋವು ಬಂದಾಗ, ನಿರಾಶೆ ಬಂದಾಗ ಯೇಸು ನಮ್ಮೊಡನೆ ಇಲ್ಲ, ಯೇಸು ನಮ್ಮೊಡನೆ ಇದ್ದಾರೆ. ಅದರಿಂದ ಆತ್ಮೀಯರೇ, ಆ ನಂತರ ಆ ಭಾರವಾದ ಹೆಜ್ಜೆ ಹೋಯಿತು. ಅವರು ಅದೇ ರಾತ್ರಿ, ಬೈಬಲ್ ಹೇಳುತ್ತೆ, ಅಲ್ಲಿಂದ ಸಂತೋಷದ ಸುದ್ದಿ ಒಳಗಡೆ ಬಂದಾಗ ಅವರು ಕ್ಷಣ ಮಾತ್ರದಲ್ಲಿ ಮತ್ತೆ ವಾಪಸ್ ಹೋಗ್ತಾರೆ ಜೆರುಸಲೇಮಿಗೆ. ಅಲ್ಲಿ ಶಿಷ್ಯರಿಗೆ ಅವರು ಮಾತನಾಡೋದನ್ನು ಕೇಳ್ತಾರೆ, ಇವರ ಅನುಭವಗಳನ್ನು ಹಂಚುತ್ತಾರೆ. ಸುವಾರ್ತೆ ಅಂದರೆ ಕ್ರಿಸ್ತ ಯೇಸುವಿನ ಅನುಭವ ಹಂಚುವುದು, ಯಾವುದೇ ಕತೆ ಹೇಳಿ ಕೂತ್ಕೊಳ್ಳುವುದು ಅಲ್ಲ. ಯೇಸುವಿನಲ್ಲಿ ವಿಶ್ವಾಸ, ಅದೇ ಸುವಾರ್ತೆ. ಅದರಿಂದ ಪುನರುತ್ಥಾನದ ಅನುಭವ, ಶಿಲುಬೆ ಮರಣದ ಆ ಅನುಭವ, ನನ್ನ ಜೀವನದಲ್ಲಿ ನನಗೆ ದೇವರು ಅದರ ಮೂಲಕ ಮಾಡಿದ ಉಪಕಾರಗಳ ಅನುಭವವನ್ನು ಹಂಚುವಾಗ ಖಂಡಿತವಾಗಿ ದೇವರ ಆ ಅದೃಶ್ಯ ರೂಪವನ್ನು ಸದೃಶ್ಯವಾಗಿ ನಾವು ಕಾಣುತ್ತೇವೆ. ಇಂದು ಅದೇ ಹಾದಿಯಲ್ಲಿ ನಡೆಯುವ ನಾವು ಕೂಡ ಪವಿತ್ರಾತ್ಮರ ಶಕ್ತಿಯಿಂದ ತುಂಬಲ್ಪಟ್ಟು ಜೀವಿಸೋಣ.
ಪ್ರಭುವಿಗೆ ನಮ್ಮನ್ನೇ ಸಮರ್ಪಿಸೋಣ, ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ದಿನ ಈ ಸುವಾರ್ತೆಯನ್ನು ಆಲಿಸಿದ ನನ್ನ ಜನರನ್ನು ಆಶೀರ್ವದಿಸಿರಿ. ವಿಶೇಷವಾಗಿ ಕಷ್ಟ, ನೋವು, ನಿರಾಶೆ, ದುಃಖ, ತುಗುಡ, ದುಮ್ಮಾನದಲ್ಲಿರುವವರು, ಎಲ್ಲಿ ಹಾದಿ ಇಲ್ಲ ಅಂತೇಳಿ ನಿರಾಶೆಗೊಳಗಾದವರು, ಅವರೊಟ್ಟಿಗೆ ನೀವು ನಡೆಯಿರಿ ಸ್ವಾಮಿ. ಅವರನ್ನು ಆಲಿಸಿರಿ ಸ್ವಾಮಿ. ಅವರ ಜೊತೆಗೆ ಮಾತನಾಡಿರಿ ಸ್ವಾಮಿ. ಆ ರೊಟ್ಟಿ ಮುರಿಯುವಾಗ ಅವರು ನಿಮ್ಮನ್ನು ಕಂಡುಕೊಂಡ ಹಾಗೆ ಪ್ರತಿಯೊಬ್ಬರು ಕಂಡುಕೊಳ್ಳಲಿ ಸ್ವಾಮಿ. ಎಲ್ಲ ವ್ಯಾಧಿ ವೇದನೆಗಳು, ಅನಾರೋಗ್ಯಗಳು ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ. ದೇವರ ಕರುಣೆ, ಕೃಪೆ, ದಯೆ ಎಲ್ಲರ ಮೇಲೆ ಹರಿಯಲಿ. ವಿಶೇಷವಾಗಿ ಪ್ರತಿಯೊಂದು ಕುಟುಂಬಗಳು, ಪತಿ ಪತ್ನಿ, ಮಕ್ಕಳು ಹಾಗೂ ಹಿರಿಯರು, ಕುಟುಂಬದಲ್ಲಿರುವ ಅನಾರೋಗ್ಯದವರು ಸೌಖ್ಯಗೊಳ್ಳಲಿ. ನಿರಾಸೆ, ಜುಗುಪ್ಸೆಯಲ್ಲಿರುವವರಿಗೆ ಹೊಸ ಭರವಸೆ ಸಿಗಲಿ. ನೆಗೆಟಿವ್ ಥಿಂಕಿಂಗ್ ಮಾಡುವವರಿಗೆ ದೇವ ಪವಿತ್ರಾತ್ಮರ ಶಕ್ತಿಯಿಂದ ಅದನ್ನು ದೂರ ಮಾಡಿ, ಮಾನಸಿಕ ಸಮಸ್ಯೆಗಳನ್ನು, ಇಕ್ಕಟ್ಟುಗಳನ್ನು ದೂರ ಮಾಡಿ ಅಭಿಷೇಕಿಸಿರಿ. ಯೇಸುವೆ, ನಿಮ್ಮ ನಾಮದಲ್ಲಿ ಪುನರುತ್ಥಾನಿ ಪ್ರಭೆಯಿಂದ ಈ ವಿಶ್ವವನ್ನು ತುಂಬಿರಿ. ವಿಶ್ವದಲ್ಲಿರುವ ಅಲ್ಲೋಲ ಕಲ್ಲೋಲ, ಸುಳ್ಳಿನ ಆತ್ಮ, ಮತಾಂಧತೆಯ ಆತ್ಮ ಹಾಗೂ ಭಯೋತ್ಪಾದನೆಯ ಆತ್ಮವನ್ನು ದೂರ ಮಾಡಿರಿ. ಎಲ್ಲರೂ ಈ ಪುನರುತ್ಥಾನಿ ಪ್ರಭೆಯನ್ನು ಅನುಭವಿಸಿ, ಅನುಸರಿಸಿ ಜೀವಿಸುವಂತೆ ಮಾಡಿರಿ. ನಮ್ಮ ರಾಜ್ಯದಲ್ಲಿ ನಡೆಯುವ ಚುನಾವಣೆಯನ್ನು ಆಶೀರ್ವದಿಸಿರಿ. ಎಲ್ಲ ಅಭ್ಯರ್ಥಿಗಳನ್ನು ಆಶೀರ್ವದಿಸಿರಿ. ನಿಮ್ಮ ಸ್ವರ್ಗೀಯ ಜ್ಞಾನದಿಂದ ತುಂಬಿರಿ. ನೀವು ಪಕ್ಷಪಾತ ಮಾಡುವ ದೇವರು ಅಲ್ಲ, ದೇವರು ಒಳ್ಳೆಯದನ್ನು ಆಶೀರ್ವದಿಸುವ ದೇವರಾಗಿದ್ದೀರಿ. ಇದೇ ನಿಮಿಷದಲ್ಲಿ ಆಸ್ಪತ್ರೆಯಲ್ಲಿರುವವರು, ICU, MICU, NICU, ವೆಂಟಿಲೇಟರ್ ಮೇಲೆ ಇರೋರು, ಜೀವನ ಮರಣ ಮಧ್ಯೆ ಹೋರಾಡುತ್ತಿರೋರು, ಅವರಿಗೂ ಕೂಡ ನಿಮ್ಮ ಪುನರುತ್ಥಾನಿ ಕೃಪೆಯಿಂದ ಹೊಸ ಜೀವವನ್ನು ನೀಡಿರಿ. ಸಾಲ ಸೋಲಿನಲ್ಲಿರುವವರು, ವ್ಯಾಪಾರದಲ್ಲಿ ನಷ್ಟ ಅನುಭವಿಸುವವರನ್ನು ಸ್ಪರ್ಶಿಸಿರಿ. ಎಲ್ಲ ವಕೀಲರನ್ನು, ನ್ಯಾಯಮೂರ್ತಿಗಳನ್ನು, ಸೈನಿಕರನ್ನು ಮತ್ತು ಪೊಲೀಸ್ ಪಡೆಗಳನ್ನು ಸತ್ಯದ ಹಾದಿಯಲ್ಲಿ ಜೀವಿಸುವಂತೆ ಅಭಿಷೇಕಿಸಿರಿ. ಅಪರಾಧಿಗಳಿಗೆ ಪರಿವರ್ತನೆ, ನಿರಪರಾಧಿಗಳಿಗೆ ಬಿಡುಗಡೆಯನ್ನು ಕರುಣಿಸಿರಿ. ಟಚ್ them Lord, anoint them Lord, heal them Lord. ಯೇಸು ನಾಮದಲ್ಲಿ ಜಯ, ಯೇಸು ವಾಕ್ಯದಲ್ಲಿ ಬಿಡುಗಡೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ ಘೋಷಿಸಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ. ಸಾಧ್ಯವಾದಷ್ಟು ಜನರಿಗೆ ಇಂದಿನ ಈ ಸಂದೇಶವನ್ನು ಅವರು ಭಾನುವಾರದ ಬಲಿಪೂಜೆಗೆ ಸಿದ್ಧತೆ ಮಾಡಲು ಈ ಸಂದೇಶವನ್ನು ಮುಂದೆ ಮಾಡಿರಿ ಮತ್ತು ಅವರೂ ಕೂಡ ದೇವರ ಕೃಪೆಯಿಂದ ತುಂಬಲ್ಪಡಲಿ. ಆಮೆನ್.